ಬಹಳ ದೊಡ್ಡ ಸಾಧನೆಯನ್ನ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಯಾವ ಪಂಚಾಯತಲ್ಲಿ ಕೂಡ ಹಸಿ ಕಸವನ್ನ ಗೊಬ್ಬರ ಮಾಡುವುದು ಬಹಳಷ್ಟು ವಿರಳ. ಅಂತಹ ಸಂದರ್ಭದಲ್ಲಿ ಅರೆಕಳ ಪಂಚಾಯತ್ ಅದೇ ಸಂಜೀವಿನಿ ಒಕ್ಕೂಟದವರೊಟ್ಟಿಗೆ ಸೇರಿ ಇವತ್ತು ಒಂದು ದೊಡ್ಡ ರೀತಿಯಲ್ಲಿ ಒಂದು ಹಸಿ ಕಸವನ್ನ ಗೊಬ್ಬರ ಮಾಡುವ ನಿಟ್ಟಿನಲ್ಲಿ ಒಂದು ಸಂಸ್ಕರಣಾ ಘಟಕವನ್ನ ನಿರ್ಮಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ನಮ್ಮ ಸೆಪ್ಟೆಂಬರ್ 1ರಿಂದ ಇಲ್ಲಿ ಬರುವಂತಹ ಪ್ರತಿಯೊಂದು ಹಸಿ ಕಸವನ್ನು ಕೂಡ ಇಲ್ಲಿ ಗೊಬ್ಬರ ಮಾಡಿ ನಾವು ಒಂದು ಮಾದರಿ ಪಂಚಾಯತ್ ಆಗಿ ಇಲ್ಲಿರುವಂತಹ ಪ್ರತಿ ಮನೆಗಳಿಗೆ ಗಾಡಿಗಳನ್ನ ಕಳಿಸಿ ನಾವು ಎಲ್ಲ ರೀತಿಯ ಕಸಗಳನ್ನ ನಾವು ಸಂಗ್ರಹಣ ಮಾಡಿ ಆ ಮುಖಾಂತರ ಇಡೀ ಜಿಲ್ಲೆಯಲ್ಲೇ ಒಂದು ಮಾದರಿ ಪಂಚಾಯತ್ ಆಗಿ ಅರೆಕಳ ಪಂಚಾಯತ್ ಮೂಡಿ ಬರಬೇಕು ಎಂಬ ಉದ್ದೇಶದೊಂದಿಗೆ ನಾವು ಕಾರ್ಯವನ್ನ ಹಮ್ಮಿಕೊಂಡಿದ್ದೇವೆ. ಬಹಳಷ್ಟು ಖುಷಿ ಅನಿಸ್ತದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ಒಂದು ರಾಜ್ಯದ ಹೆಮ್ಮೆಯಾಗಿರುವಂತಹ ಅಕ್ಷರ ಸಂತ ಆಜಬ್ಬರ್ ಅವರ ಕೈಯಲ್ಲಿ ಒಂದು ಉದ್ಘಾಟನೆಗೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ರಿಗೂ ನಾವು ಈ ಸಂದರ್ಭದಲ್ಲಿ ಹಸಿರುದಳ ಸಂಸ್ಥೆ ವತಿಯಿಂದ ಕೂಡ ಎಲ್ಲರೂ ಕೂಡ ನಾವು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದೆ ಈ ಒಂದು ಸಭಾ ಕಾರ್ಯಕ್ರಮ ವೇದಿಕೆಯ ನಮ್ಮ ಘಟಕದ ಒಳಗಡೆ ಅದು ಕೂಡ ಬಹಳಷ್ಟು ಮುಖ್ಯ. ಯಾಕಂತ ಹೇಳಿದ್ರೆ ಘಟಕದ ಒಳಗಡೆ ಅದು ಕೂಡ 1 ವರ್ಷದ ಒಂದು ಘಟಕದ ಒಳಗಡೆ ನಾವು ಒಂದು ಅಷ್ಟು ನೀಟಾಗಿ ಸ್ವಚ್ಛ ಮಾಡಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಬಹಳಷ್ಟು ಅದು ಕೂಡ ಒಂದು ನಿರ್ಣಾಯಕ ಅಂಶ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಮ್ಮ ಘಟಕದ ಒಳಗಡೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ನಮ್ಮ ಸಭಾ ಕಾರ್ಯಕ್ರಮ ನಾವು ಮುಂದುವರಿಸ್ತಾ ಇದ್ದೇವೆ. ಸಂಜೀವಿನಿ ಒಕ್ಕೂಟದ ಉಪಾಧ್ಯಕ್ಷರ ಮುಬೀನಾ ಇವರು ಕೂಡ ವೇದಿಕೆ ಬರಬೇಕು ಕೇಳಿಕೊಳ್ತೇನೆ. ಮುಂದಕ್ಕೆ ಬಂದಿರುವಂತ ಎಲ್ಲ ಅತಿಥಿ ಅಭ್ಯರ್ಥಿಗಳನ್ನು ಸ್ವಾಗತಿಸಬೇಕಾಗಿ ಪಂಚಾಯತಿನ ಕಾರ್ಯದರ್ಶಿ ಅವರ ಹತ್ರ ಕೇಳಿಕೊಳ್ತಿದ್ದೇನೆ. ಅರೆಕಳ ಗ್ರಾಮ ಪಂಚಾಯತ್ ಅಮರ ಜ್ಯೋತಿ ಸಂಜೀವಿನಿ ಒಕ್ಕೂಟ ಹಾಗೂ ಹಸಿರುದಳ ಈ ಜಂಟಿ ಆಶ್ರಯದಲ್ಲಿ ಇವತ್ತು ನಮ್ಮ ಕಸ ನಮ್ಮ ಜವಾಬ್ದಾರಿ ಎಂಬ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗುಲಾಬಿ ಮೇಡಮ್ ಇವರು ಆಗಮಿಸಿದ್ದಾರೆ. ಇವರಿಗೆ ಪಂಚಾಯತ್ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಪಂಚಾಯತ್ ಉಪಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಸರ್ ಆಗಮಿಸಿದ್ದಾರೆ. ಇವರಿಗೂ ಪಂಚಾಯತ್ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಬದ್ರುದ್ದೀನ್ ಸರ್ ಇದ್ದಾರೆ. ಇವರಿಗೂ ಪಂಚಾಯತ್ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಡಿಸೋಜ ಇವರಿದ್ದಾರೆ. ಇವರಿಗೂ ಪಂಚಾಯತ್ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ರೇಡಿಯೋ ಸಾರಂಗ ವತಿಯಿಂದ ಶ್ರೀಮತಿ ಶ್ವೇತಾ ಮೇಡಮ್ ಆಗಮಿಸಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಪ್ರಾಜೆಕ್ಟ್ ಡೈರೆಕ್ಟರ್ ಆದ ಧ್ರುವ ಸರ್ ಇವರಿಗೂ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ರೇಖಾ ಮೇಡಮ್ ಇದ್ದಾರೆ. ಅವರು ನಿನ್ನೆಯಿಂದ ನಮ್ಮೊಟ್ಟಿಗೆ ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ನಾಗರಾಜ್ ಸರ್ ಇವರಿಗೂ ಹಾಗೂ ಇಡೀ ಎಲ್ಲ ಜನರ ಬಗ್ಗೆ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗ್ರಾಮ ಸಮಿತಿ ಸದಸ್ಯರಾದ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಇವರಿಗೂ ಮತ್ತು ಗ್ರಾಮಸ್ಥರಿಗೆ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಜಬ್ಬ ಸರ್ ನಿಮಗೂ ನಾನು ಪಂಚಾಯತ್ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ ಮೇಡಮ್, ತಮಗೂ ಕೂಡ ಆತ್ಮೀಯ ಸ್ವಾಗತ. ನೆರೆದಿರುವ ಎಲ್ಲರಿಗೂ ಮಗದೊಮ್ಮೆ ಸ್ವಾಗತ. ಹಾಗೆ ಹಸಿರು ದಳದ ಎಲ್ಲ ಸೂಪರ್ವೈಸರ್ ಕೂಡ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆ ಬಂದಿರತಕ್ಕಂಥ ಗ್ರಾಮದ ಎಲ್ಲ ಶಾಲಾ ಶಿಕ್ಷಕರನ್ನು ಮಾಧ್ಯಮ ಮಿತ್ರರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿ ನಾಗರಾಜ್ ಸರ್ ಹತ್ರ ಕೇಳ್ಕೊಳ್ತಿದ್ದೇನೆ. ಇವತ್ತು ಬಹಳಷ್ಟು ಮುಖ್ಯವಾದ ದಿನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಕಸ ಅಂತ ಹೇಳಿದ್ರೆ ಅದು ಬಹಳಷ್ಟು ಒಂದು ನೆಗ್ಲೆಕ್ಟ್ ಅಂತ ಹೇಳ್ತಾರೆ. ಕಸ ಅಂತ ಹೇಳಿದ್ರೆ ಅದು ನಮ್ಮ ಜವಾಬ್ದಾರಿ ಅಲ್ಲ ಅಂತ ತಿಳ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಕಸ ಅಂದ್ರೆ ಅದು ಪಂಚಾಯತ್ನ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ ಅಂತ ಪ್ರತಿಯೊಬ್ಬರ ತಲೆಯಲ್ಲಿ ಕೂಡ ಇದೆ. ಅದಕ್ಕೋಸ್ಕರ ರಸ್ತೆ ಬದಿಯಲ್ಲಾಗಿರಲಿ ಅಥವಾ ಎಲ್ಲಿ ನೋಡಿದ್ರು ಕೂಡ ಕಸಗಳು ಜಾಸ್ತಿ ಆಗ್ತವೆ. ಯಾಕಂದ್ರೆ ನಮ್ಮ ಮನೆ ಸ್ವಚ್ಛ ಆದ್ರೆ ಸಾಕು ಎಂಬ ಒಂದು ಮನೋಭಾವನೆ ಪ್ರತಿಯೊಬ್ಬ ಮನುಷ್ಯರಲ್ಲಿ ಕೂಡ ಇದೆ. ಯಾಕಂದ್ರೆ ನನ್ನ ಮನೆಯನ್ನ ನಾನು ಸ್ವಚ್ಛ ಮಾಡ್ತೇನೆ, ಆದರೆ ನನ್ನ ಪರಿಸರ ಆಗಲಿ ಸುತ್ತಮುತ್ತ ಬೇರೆ ಯಾವುದು ಕೂಡ ಸ್ವಚ್ಛ ಇಲ್ಲದಿದ್ರು ಕೂಡ ಪರವಾಗಿಲ್ಲ, ನನ್ನ ಮನೆ ಸ್ವಚ್ಛ ಆದ್ರೆ ಸಾಕು ಎಂಬ ಆ ಒಂದು ಭಾವನೆಯಿಂದಾಗಿ ಇವತ್ತು ಕಸಗಳು ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಪಂಚಾಯತಿಗಳಲ್ಲಿ ಕೂಡ ಈ ಕಸದ ವ್ಯವಸ್ಥೆ ನಿರ್ವಹಣೆ ಮಾಡೋದು ಬಹಳಷ್ಟು ಸವಾಲಿನ ಕೆಲಸ ಆಗಿಬಿಟ್ಟಿದೆ. ಯಾಕಂತೇಳಿದ್ರೆ ಪಂಚಾಯತಿಗಳಲ್ಲಿ ಸೀಮಿತವಾದಂತಹ ಒಂದು ಬಲ ಇರೋದ್ರಿಂದ ಸೊ ಈ ರೀತಿಯ ದೊಡ್ಡ ರೀತಿಯಲ್ಲಿ ಕಸವನ್ನ ಸಂಸ್ಕರಣೆ ಮಾಡುವಂಥದ್ದು ಬಹಳಷ್ಟು ಕಷ್ಟಕರವಾದಂಥ ಕೆಲಸ. ಅಂತಹ ನಿಟ್ಟಿನಲ್ಲಿ ಅರೆಕಳ ಗ್ರಾಮ ಪಂಚಾಯತ್ ಇವತ್ತು ಒಂದು ಇಡೀ ಜಿಲ್ಲೆಯಲ್ಲಿ ಒಂದು ಹೆಜ್ಜೆಯನ್ನ ಮುಂದಿಟ್ಟಿದೆ ಅಂತ ಹೇಳಿಕ್ಕೆ ಬಹಳಷ್ಟು ಖುಷಿ ಅನಿಸ್ತಾ ಇದೆ. ಯಾಕಂತೇಳಿದ್ರೆ ಕಳೆದ ಒಂದು ವರ್ಷದಲ್ಲಿ ನಾನು ನೋಡಿದ ಮಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಪಂಚಾಯತಿಗಳಲ್ಲಿ ನಾವು ಭೇಟಿ ಕೊಡ್ತಾ ಇರ್ತೇವೆ. ಆದರೆ ಕೆಲವು ಬೆರಳೆಣಿಕೆಯ ಪಂಚಾಯತಿಗಳಲ್ಲಿ ಮಾತ್ರ
ಕಸವನ್ನು ನಿರ್ವಹಣೆ ಮಾಡುತ್ತಿತ್ತು. ಅಂತಹದ್ರಲ್ಲಿ ನಮ್ಮ ಹರೇಕಳ ಗ್ರಾಮ ಪಂಚಾಯತ್ ಕಳೆದ 1 ವರ್ಷದಲ್ಲಿ ಬಹಳಷ್ಟು ಬೇರೆ ಬೇರೆ ಸವಾಲುಗಳನ್ನು ಎದುರಿಸಿ 1 ವರ್ಷಗಳ ಕಾಲ ಈ ಒಂದು ಘಟಕವನ್ನ ನಿರ್ವಹಿಸಿ ಬರ್ತಾ ಇದೆ. ಇಲ್ಲಿ ಬರುವಂತ ವನ ಕಸಗಳನ್ನ ಇಲ್ಲಿ ವಿಂಗಡಣೆ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ವಿಂಗಡಣೆ ಮಾಡಿ ಅದನ್ನ ಮರುಬಳಕೆಗೆ ಬಳಸ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಹರೇಕಳ ಗ್ರಾಮ ಪಂಚಾಯತಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ. ಆದ್ರೆ ಕಸ ಅಷ್ಟಕ್ಕೆ ಅದು ಸೀಮಿತವಾಗುವುದಿಲ್ಲ. ಯಾಕಂತಂದ್ರೆ ಕಸದೊಟ್ಟಿಗೆ ವನ ಕಸದೊಟ್ಟಿಗೆ ಬಹಳಷ್ಟು ದೊಡ್ಡ ಸವಾಲು ಅಂತ ಹೇಳಿದ್ರೆ ಅದು ಹಸಿ ಕಸ. ನಾವೆಲ್ಲರೂ ಏನ್ ಮಾಡ್ತೇವೆ ಅಂದ್ರೆ ಹಸಿ ಕಸ ಅಂತ ಹೇಳಿದ್ರೆ ಎಲ್ಲವನ್ನ ಮಿಕ್ಸ್ ಮಾಡಿ ನಾವು ಕಟ್ಕೊಟ್ಟು ಬಿಡ್ತೇವೆ, ಹೌದಲ್ವಾ? ಆದ್ರೆ ಹಸಿ ಕಸವನ್ನ ಸಂಸ್ಕರಣೆ ಮಾಡುವುದು, ಅದನ್ನು ಗೊಬ್ಬರ ಮಾಡುವಂತಹ ಸವಾಲು ಬಹಳಷ್ಟು ದೊಡ್ಡದಿದೆ. ಈ ನಿಟ್ಟಿನಲ್ಲಿ ಹರೇಕಳ ಗ್ರಾಮ ಪಂಚಾಯತ್ ಇವತ್ತು ಒಂದು ಮುಂದಡಿ ಇಟ್ಟು ಇವತ್ತು ಹಸಿ ಕಸ ಸಂಸ್ಕರಣಾ ಘಟಕವನ್ನ ಮಾಡ್ತಾ ಇದೆ. ಇನ್ನು ಮುಂದೆ ಈ ಗ್ರಾಮದಲ್ಲಿ ಬರುವಂತ ಎಲ್ಲ ಹಸಿ ಕಸಗಳು ಕೂಡ ಈ ಪಂಚಾಯತಿಯಲ್ಲಿ ಇರುವಂತಹ ಘಟಕದಲ್ಲಿ ಅದು ನಿರ್ವಹಣೆ ಆಗಲಿದೆ. ಆ ಮೂಲಕ ನಾವು ಒಂದು ಹೆಜ್ಜೆಯನ್ನ ಮುಂದಿಡ್ತಾ ಇದ್ದೇವೆ. ಆ ಮೂಲಕ ಇಡೀ ಒಂದು ಪಂಚಾಯತನ್ನ ನಾವು ಮಾದರಿ ಪಂಚಾಯತನ್ನಾಗಿ ಮಾಡ್ಲಿಕ್ಕೆ ತಯಾರಿದ್ದೇವೆ. ಇದರಲ್ಲಿ ಹಸಿರು ದಳ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ನಾವು 3 ವರ್ಷದ ಕಾಲ ಈ ಒಂದು ಪಂಚಾಯತಿಯಲ್ಲಿ ನಮ್ಮ ಕೆಲಸವನ್ನ ಮಾಡ್ತಾ ಇದ್ದೇವೆ. ನಾವು ಯಾವುದೇ ರೀತಿಯ, ನಾವು ಮೊದಲು ಕೂಡ ಬಹಳಷ್ಟು ಸಲ ಹೇಳ್ತಿದ್ದೇವೆ, ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ನಾವು ಈ ಒಂದು ಪಂಚಾಯತಿಯಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಪ್ರತಿ ಗ್ರಾಮದ ಪ್ರತಿ ಮನೆಗೆ ಬಂದು ನಾವು ಭೇಟಿಗಳನ್ನು ಕೊಡ್ತಾ ಇದ್ದೇವೆ. ಆಲ್ರೆಡಿ ನಾವು ಕೆಲಸವನ್ನು ಆರಂಭಿಸಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಕಸವನ್ನು ಹೇಗೆ ವಿಂಗಡಿಸಬೇಕು ಮತ್ತು ಹೇಗೆ ಕೊಡಬೇಕು ಎಂಬುದರ ಬಗ್ಗೆ ನಾವು ಮಾಹಿತಿಗಳನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಬೇರೆ ಬೇರೆ ರೀತಿಯ ತರಬೇತಿಗಳನ್ನು ನಾವು ಜನರಿಗೆ ಕೊಡ್ತಾ ಇದ್ದೇವೆ. ಕಸವನ್ನ ಹೇಗೆ, ಪ್ಲಾಸ್ಟಿಕ್ ಅನ್ನು ಹೇಗೆ ಕಡಿಮೆ ಮಾಡುವುದರ ಬಗ್ಗೆ ನಾವು ತರಬೇತಿಗಳನ್ನು ಕೊಡ್ತಾ ಇದ್ದೇವೆ ಮತ್ತು ಆ ರೀತಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ಹಸಿರು ದಳದ ವತಿಯಿಂದ ಈ ಘಟಕಕ್ಕೆ ಬೇಕಾದಂತಹ ಸಲಕರಣೆಗಳನ್ನಾಗಲಿ ಅಥವಾ ಬೇರೆ ಬೇರೆ ರೀತಿಯ ಸಹಾಯಗಳನ್ನು ಕೂಡ ನಾವು ಹಸಿರು ದಳ ಮುಂಬರುವ ದಿನಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ಇದಕ್ಕೆ ನಮ್ಮ ಪಂಚಾಯತ್ನ ಶ್ರೇಷ್ಠ ಸಹಕಾರ ಇದೆ. ಅದೇ ರೀತಿ ಇಲ್ಲಿರುವಂತಹ ಎಲ್ಲ ಗ್ರಾಮಸ್ಥರ ಸಹಕಾರ ಕೂಡ ಬಹಳಷ್ಟು ಮುಖ್ಯ. ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟರೆ ಖಂಡಿತವಾಗಿಯೂ ಮುಂಬರುವ ದಿನಗಳಲ್ಲಿ ಬೇರೆ ಪಂಚಾಯತ್ನವರು ನಮ್ಮ ಪಂಚಾಯತಿಗೆ ಬಂದು ನೋಡ್ಬೇಕು. ನಾವು ಯಾವಾಗಲೂ ಕೂಡ ಬೇರೆ ಪಂಚಾಯತಿಗೆ ಹೋಗಿ ಕಸದ ಬಗ್ಗೆ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ, ಹೌದಲ್ವಾ? ಸೊ ಮುಂಬರುವ ದಿನಗಳಲ್ಲಿ ಬೇರೆ ಪಂಚಾಯತ್ನವರು ಹರೇಕಳ ಗ್ರಾಮ ಪಂಚಾಯತಿಗೆ ಬಂದು ನೋಡ್ಬೇಕು, ಹೌದು ಇಲ್ಲಿ ಕಸ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗುತ್ತೆ ಎಂಬ ಆ ಒಂದು ಮಾದರಿ ಪಂಚಾಯತ್ ಆಗಿ ನಾವು ಮಾಡಬೇಕೆಂಬ ನಿಟ್ಟಿನಲ್ಲಿ ಕೆಲಸವನ್ನ ಮುಂದುವರಿಸಿದ್ದೇವೆ. ಸೊ ನಿಮ್ಮೆಲ್ಲರ ಸಹಕಾರವನ್ನು ಕೊಡುತ್ತಾ ಇವತ್ತು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿಕೊಳ್ಳುವುದರಲ್ಲಿ ಬಹಳಷ್ಟು ಜನರ ಶ್ರಮ ಇದೆ. ಅದರಲ್ಲೂ ಕೂಡ ಈ ಒಂದು ಘಟಕವನ್ನು ನಿನ್ನೆ ಕ್ಲೀನ್ ಮಾಡಬೇಕಾದ್ರೆ ನಮ್ಮ ಮಜೀದ್ ಸರ್ ಅವರದ್ದು ಕೊಡುಗೆ ನಿಜವಾಗ್ಲೂ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿದೆ. ಯಾಕಂದ್ರೆ ನಮಗೂ ಕೂಡ ಗೊತ್ತಿರಲಿಲ್ಲ. ಅದೇ ರೀತಿ ಪೂರ್ಣಿಯಂತ ಇವರ ಒಂದು ಇಲ್ಲಿನ ಘಟಕ ನಿರ್ವಹಣೆ ಮಾಡಿದ ಇವ್ರದ್ದು ಕೂಡ ಸಹಕಾರ ಬಹಳಷ್ಟು ದೊಡ್ಡದು. ಈ ಘಟಕವನ್ನ ಇವತ್ತು ಅಚ್ಚುಕಟ್ಟಾಗಿ ನಾನು ಅವಾಗಲೇ ಹೇಳಿದಂತೆ ಒಂದು ಘಟಕದ ಒಳಗಡೆ ಕಾರ್ಯಕ್ರಮ ಮಾಡುವುದು ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಒಂದು ಉತ್ತಮ. ಯಾಕಂತಂದ್ರೆ ಕಸ ಅಂದ್ರೆ ಗೊತ್ತಾಗ್ಬೇಕು, ಅದು ನೋಡ್ಬೇಕೆಂಬ ಕಾರಣದಲ್ಲಿ ನಾವು ಘಟಕದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೇಳಿದ್ರೆ ಹಾಲಲ್ಲಿ ಕೂಡ ಮಾಡಬಹುದಿತ್ತು. ಬಹಳ ದೊಡ್ಡ ಹಾಲ್ ಇದೆ ನಮ್ಮ ಹರೇಕಳ ಗ್ರಾಮ ಪಂಚಾಯತ್ಗೆ. ಆದರೆ ಘಟಕದ ಒಳಗಡೆನೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದರಲ್ಲೂ ಕೂಡ ಬಹಳಷ್ಟು ಖುಷಿ ಅಂತ ಹೇಳಿದ್ರೆ ನಮ್ಮ ಆಜಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅವರ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಕೊಡುತ್ತಾ ಸೊ ನನ್ನ ಪ್ರಾಸ್ತಾವಿಕ ಭಾಷಣ ಮುಗಿಸಿದರೆ ನಿಮ್ಮೆಲ್ಲರ ಸಹಕಾರವನ್ನು ನಾವು ಬೇಡ್ತಾ ಇದ್ದೇವೆ. ಇನ್ನು 3 ವರ್ಷ ನಿಮ್ಮೊಂದಿಗೆ ನಾವು ಕೂಡ ಇದ್ದೇವೆ. ಪ್ರಾಸ್ತಾವಿಕ ಮಾತುಗಳಾಡಿದ ಸರ್ ತಮಗೆ ಧನ್ಯವಾದ ಹೇಳುತ್ತಾ ವೇದಿಕೆ ಮೇಲೆ ಇರುವಂತ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷದ ಅಧಿಕಾ ಮೇಡಮ್ ತಮ್ಮ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಮುಂದಕ್ಕೆ ಈಗಾಗಲೇ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿದೆ. ಶ್ರೀಯುತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂಥ ಹರೇಕಳ ಹಾಜಬ್ಬ ಸರ್ ಉದ್ಘಾಟನೆ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅಂಗನವಾಡಿ ಕಾರ್ಯಕರ್ತರೆ ಮತ್ತು ಇವತ್ತು ಬಹಳ ಸಂತೋಷ ಆಗ್ತದೆ. ಯಾಕೆ ನಾನು ಬದಲಿದ್ದು ಫೋನ್ ಮಾಡುವಾಗ ನಾನು ಮಂಗಳೂರು ಹೊರಟಿದ್ದೆ, ಇನ್ನು ಇದೇ ಮಡಿಯಲ್ಲಿ ಕರೆದಿದ್ದೇನೆ. ಇವತ್ತು ಬೆಳಿಗ್ಗೆ ನಾನು ಗಾಡಿ ಕಳಿಸ್ತೇನೆ, ನಮ್ಮ ಗ್ರಾಮ ಪಂಚಾಯತಿ ಒಂದು ಕಸ ಬಿಟ್ಟು ಇದಕ್ಕೆ ಒಪ್ಪಂದು ಬಾ ಅಂತೆಲ್ಲ ಭಾಳ ಸಂತೋಷ ಒಪ್ಪಿಕೊಂಡೆ. ಮಂಗಳೂರು ಚೀಲ ಬಿಟ್ಟೆ ನಾನು ಗಾಡಿಯಲ್ಲಿ ನಮ್ಮ ಉಪಾಧ್ಯಕ್ಷರು ಕರ್ಕೊಂಡು ಬಂದಿದ್ದಾರೆ. ಆದರೆ ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಕೊರೋನಾ ಸಂದರ್ಭದಲ್ಲಿ 2020-21ರಲ್ಲಿ ನನಗೆ ಈ ಪುಣ್ಯಾತ್ಮರು ನಾಗರಾಜ್ ಸರ್ 21-22ರಲ್ಲಿ ಮಂಗಳೂರಲ್ಲಿ ನಾನು ನನಗೆ ಒಂದು ಫೋನ್ 4 ವರ್ಷ ಆಯ್ತಲ್ಲ ಸರ್, 3 ವರ್ಷ ಆಯಿತು. ಮಂಗಳೂರು ನಗರ ಪಾಲಿಕೆಯಲ್ಲಿ ನಮ್ಮ ಇಲ್ಲಿ ಬಳಮಾಟದಲ್ಲಿ ಒಂದು ಕಸದ ಪ್ರೋಗ್ರಾಮ್ ಕಾರ್ಯಕರ್ತರಿಗೆ ಒಂದು ಸನ್ಮಾನ ಮಾಡಲಿಕ್ಕೆ ಆಯ್ಕೆ ಇದ್ರು. ಆಗ ಒಂದು ಬಾಗಿಯಲ್ಲಿ ಮಳೆ ಬರ್ತದೆ, ಕೊರೋನಾ, ಚಳಿ ಉಂಟು, 4:15 ಗಂಟೆ ದಾಟಿದೆ. ನಿಮ್ಮ
ಇದಕ್ಕೆ ನಾನು ಬರುವಾಗ ಆ ಸಂದರ್ಭದಲ್ಲಿ ಅದರ ನಂತರ ನಾನು ಎಲ್ಲಿ ಸಿಕ್ಕಿಲ್ಲ ಅವರು. ನಾನು ನೋಡಿದ್ದೇನೆ. ಆ ನಂತರ ದೇಶದ ಪ್ರಧಾನಮಂತ್ರಿಯವರು ಮುಂದೆ ಪದ್ಮಶ್ರೀ ತಗೊಂಡು ಬಂದೆ. ಇವತ್ತು ಭಾಳ ಸಂತೋಷದ ದಿನಕ್ಕಂತ, ಯಾಕೆಂದರೆ ಅರೆಕಲ್ ಗ್ರಾಮ ಪಂಚಾಯತಿ ಈ ಸಭಾಂಗಣದಲ್ಲಿ ಇದು ಹಾಕಿ ಬೆಳೆದು ನಮ್ಮ ಸ್ಪೀಕರ್ ಸಾಹೇಬರು ಇದನ್ನು ಉದ್ಘಾಟನೆ ಕೂಡ ಮಾಡಿದ್ರು. 1 ವರ್ಷ ಕಳೆದ ಜೂನಲ್ಲಿ ಗ್ರಾಮ ಪಂಚಾಯತಿ ಸ್ಪೀಕರ್ ಸಾಹೇಬರ ಉದ್ಘಾಟನೆ ಕೂಡ ಮಾಡಿದ ಗ್ರಾಮ ಪಂಚಾಯತಿ ಇದರ ಭವನದಲ್ಲಿ. ಇವತ್ತು ಈ ಸಂದರ್ಭದಲ್ಲಿ ಹೊಸ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬದರುದ್ದೀನ ವಾಡಿ ಹೋಯ್ತು, ಉಪಾಧ್ಯಕ್ಷರು ಅಬ್ದುಲ್ ಮದ್ರಿ ಅವರು ಈ ಗಣ್ಯಾತರದಲ್ಲಿ ಇವತ್ತು ಹೊಸ ಅವರನ್ನ ಪುನಃ ಮಾಡ್ತಾ ಇದ್ರು. ಭಾಳ ಸಂತೋಷ ಆಗ್ತದೆ. ಮತ್ತು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, BDO ಕಾರ್ಯದರ್ಶಿ ಅವರು ನಾನು ಅಭಿನಂದನೆ ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ಅಷ್ಟೇ. ಭಾಳ ಒಳ್ಳೆ ಕಾರ್ಯಕ್ರಮ ಮಾಡಿದೆ. ದೇವರು ಸುಖ ಸಂಪತ್ತು ಕೊಳ್ಳೆ ನಿಮ್ಮಲ್ಲಿ. ನಮ್ಮ ಕಸ ನಾವು ವಾಸನೆ ಮಾಡೋದು ಬುಟ್ಟಿ ಇದ್ದರೆ ಅದು ನಮಗೆ ಕೂಡ ಆರೋಗ್ಯ ಆಗ್ತದೆ. ನಮ್ಮ ಮನೆ ಸುತ್ತ ಭಾಗದಲ್ಲಿ ಇವರು ಮಾಡ್ತಾರೆ. ಅದರಲ್ಲಿ ನಿರಂತರ ನಮ್ಮೊಂದು ಇಲ್ಲಿ ಇದು ಗಾಡಿ ಕಸದ ಬುಟ್ಟಿ ನಿರಂತರ ನಮ್ಮ ಅರೆಕಲ್ ಗ್ರಾಮವನ್ನು ಹೋಗ್ತಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೋಗಿದ್ರೆ, BDO ಹೋಗೋದು ದಿವಸಕ್ಕೆ 4 ಸಲ 5 ಸಲ ನಮ್ಮ ಗ್ರಾಮ ಪಂಚಾಯತ್ ಅನ್ನು ವಾಹನದಲ್ಲಿ ಹೊಗಳ್ತಾ ಇದ್ದಾರೆ. ಇದು ಕೂಡ ಅವರಿಗೆ ನಾನು ಅಭಿನಂದನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ಎಲ್ಲ ಜನ ಸೇರಿದರೆ ನಾನು ಭಾಳ ಪಾಪದ ಜನ. ಅರೆಕಲ್ ಗ್ರಾಮ ಹುಟ್ಟಿ ಬೆಳೆದು ಸಾಲು ನಾನು ಒಂದು ನೆನಪಾಗ್ತದೆ. 1974 ಜುಲೈ 26 ದೊಡ್ಡ ನೆರೆ ಬಂತು. ಒಂದು ಕಾಲದಲ್ಲಿ ನಮ್ಮ ET ಫರೀದ್ ಅವರ ನೇತೃತ್ವದಲ್ಲಿ ಈ ಪರಿಸರ 72 ಶಾಸಕರ ಬಲವಂತು. ಈಗ ಅವರ ಮಗ ಕರ್ನಾಟಕ ರಾಜ್ಯಪಾಲ ಸ್ಪೀಕರ್ ಅವರ ಮುಖಾಂತರ ಇದು ಡೆವಲಪ್ಮೆಂಟ್ ಆಗ್ತದೆ. ಜೊತೆಯಲ್ಲಿ ಹಲವಾರು ಅಧ್ಯಕ್ಷರು ಇದ್ದರು, ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರು ಡೆವಲಪ್ಮೆಂಟ್ ಆಗ್ತದೆ. ಇನ್ನೂ ಕೂಡ ಈ ಅರೆಕಲ್ ಗ್ರಾಮ ಡೆವಲಪ್ಮೆಂಟ್ ಆಗಲಿಕ್ಕೆ ಕೂಡ ಕಾರಣ ಅಂದರೆ ಅದು ಒಂದು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರ ಮನೆ ಬರ್ತಾರೆ. 1974 ಜುಲೈ 26 ಒಂದು ಬಹಳ ಒಂದು ಪ್ರಕೃತಿ ಇದು ಮಾಡಿದರು. ಒಂದು ಕಾಲದಲ್ಲಿ 76ರಲ್ಲಿ 75ರಲ್ಲಿ ನೆರಸಂಬ ಸೌಭಾಗ್ಯವನ್ನು ಅವನು ಮಾಡಿದರೆ. ಈ ಕಾಲದಲ್ಲಿ 75-50 ವರ್ಷ ದಾಟಿತ್ತು. ಆ ಕಾಲದಲ್ಲಿ ನೀವೆಲ್ಲ ಇರಲಿಕ್ಕೂ ಕೂಡ ಕಾಲ ನೀವು ಹೊಲಸದಾಗಿ ಈಗ ಬಲೆ ಡೆವಲಪ್ಮೆಂಟ್ ನೆರಸಂದ ಸೌಧ ಇವತ್ತು ಕೂಡ ನನ್ನ ನೆನಪಾಗ್ತದೆ. ಯಾಕೆಂದರೆ ಮಂಗಳೂರು ಅಡ್ಯಾರು ಕಣ್ಣೂರು ಮಸೀದಿಯ ಪಕ್ಕದಲ್ಲಿ ನಮ್ಮ ಈ ನೆರಸಂದ ಸೌಧದ ನಮ್ಮ ಕ್ಷೇತ್ರ ET ಫರೀದ್ ಅವರ ನೇತೃತ್ವ HE ಮೊಯ್ದೀನ್ ಅವರು ನೆರಸಂದ ಸೌಭಾಗ್ಯ ಬಾಲಿಯಲ್ಲಿ ಇಟ್ಕೊಂಡು ಮೊಹಮ್ಮದ್ ಕಮಾಲ್ ಕೂಡ ಇದೇ ಭಾಗದಲ್ಲಿ ಇಷ್ಟು ನಾನು ಬಸ್ಸಲ್ಲಿ ಹೋದ ನೆನಪು ಬರ್ತದೆ. ನಮ್ಮ ಇಲ್ಲಿ ಒಂದು ಬಹಳ ಒಂದು ಸಂತರ ಇತ್ತು, ಅಲ್ಬಾಕರ ಅವರ ಹೆಂಡತಿ MLC ಆದರು. ಅವರನ್ನು ಇದರಲ್ಲಿ ಯಾವುದರಲ್ಲಿ ನಮ್ಮ ಇದರಲ್ಲಿ ಎತ್ತಿಕೊಂಡು ಇಲ್ಲಿ ಓಡಾಡಿದ್ರು. ನಮಗೆ ಆ ಭಾಗದಲ್ಲಿ ದೊಡ್ಡ ಬೆರ್ಮರಿ ಕೂಡ ಸಿಕ್ಕಿತ್ತು ನಮ್ಮ ಈ ಭಾಗದಲ್ಲಿ. ಆ ನೆನಪಾಗ್ತದೆ. ಇನ್ನು ಕೂಡ ಅದೆಲ್ಲ ಬೀಳುವ ಇವತ್ತಿಗೆ ಈ ಸಂದರ್ಭದಲ್ಲಿ ಅರೆಕಲ್ ಗ್ರಾಮ ಇಂಥೆಲ್ಲ ಡೆವಲಪ್ಮೆಂಟ್ ಆಗ್ತಾ ಕಸ ತೋರಿಸಿದೆ. ಇಂಥದ್ದೆಲ್ಲ ಮಾಡಲಿಕ್ಕೆ ನಾನು ಕೂಡ ನಿಮ್ಮ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಟ್ಟು ನನಗೆ ಅವಕಾಶ ಕೊಟ್ಟ ಈ ಬಡಾವಣೆಗೆ ನಿಮ್ಮ ಅರೆಕಲ್ ಗ್ರಾಮ ಪಂಚಾಯತಿ ಇಡೀ ಕೂಡ ಒಲೆಯಲ್ಲಿ. ಆದರೆ ಈ ಸಂದರ್ಭದಲ್ಲಿ ಒಂದು ಇಷ್ಟಪಡ್ತೇನೆ ನಾನು ಮಾತಾಡಲಿಕ್ಕೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದರು, ಸದಸ್ಯರು ನಮಗೆ ಈ ವರ್ಷ ಅರೆಕಲ್ ಗ್ರಾಮ ಪಂಚಾಯತಿಗೆ ಒಂದು ಹೊಸ ವಿದ್ಯಾಭ್ಯಾಸ ಸೇರ್ಪಡೆ ಆಗಿದೆ. ಯಾಕೆಂದರೆ PUC ನಮ್ಮ ಎಲ್ಲ ಮಕ್ಕಳಿಗೆ ನನಗೆ ದೂರದವರು ಹೋಗಬೇಕಿತ್ತು. ಈ ಪರಿಸರ ಸೆಂಕ್ಷನ್ ಮಾಡಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಈ ಹೊಸ PUC ಚಾಲನೆ ಕೂಡ ಕೊಟ್ಟಿದ್ದಾರೆ. ಸ್ಪೀಕರ್ ಚಾಲನೆ ಕೊಡಲಿಕ್ಕೆ ಉಂಟು. ಆದರೆ 1 ಎಕರೆ 30 ಸೆಂಟ್ಸ್ ಸ್ಥಳ ಕೂಡ ಕಳೆದ ಬಾಡಿ ನಮ್ಮ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ. ಮುಂದಿನದಲ್ಲಿ ನಮ್ಮ ಇದೇ ಹಳೆ ಕಟ್ಟಡದಲ್ಲಿ PUC ಆಗ್ತಾ ಇದೆ. ನಿಮ್ಮ ಮಕ್ಕಳನ್ನು ಮುಂದಿನದರಲ್ಲಿ ಈ ಶಾಲೆಗೆ ಹೇಳ್ಕೊಂಡು ಒಳ್ಳೆ ವಿದ್ಯಾಭ್ಯಾಸ ಕೂಡ ನಾವು ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಕರ್ನಾಟಕ. ನಮಸ್ಕಾರ ಸರ್. ನಿಮ್ಮ ಈ ಪ್ರೇರಣಾದಾಯಕ ಮಾತುಗಳು ನಮಗೆಲ್ಲರಿಗೂ ಸ್ಫೂರ್ತಿಯಾಗಲಿ. ಹಸಿರು ದಳ ತಂಡಕ್ಕೂ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿಕೊಳ್ಳುತ್ತಾ ಮುಂದಕ್ಕೆ ವೇದಿಕೆ ಮೇಲೆ ಇರುವ ಅತಿಥಿಗಳಲ್ಲಿ ಹೊರವರಂತ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಬದ್ರುದ್ದೀನ್ ಸರ್ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೊಡಬೇಕಂತ ಕೇಳ್ಕೊಳ್ತಿದ್ದೇನೆ. ಸದಸ್ಯರೇ, ಬಹಳ ಸಂತೋಷವಾಗ್ತದೆ. ಯಾಕೆಂದರೆ ನಮಗೆ ಯಾಕೆ ಸಂತೋಷ ಅಂದರೆ ಇದು ನಾವು ನಟ್ಟಂಥ ಒಂದು ಮರ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಅರೆಕಲ್ ಗ್ರಾಮ ಪಂಚಾಯತ್ನ ಕಳೆದ ಸಾಲಿನಲ್ಲಿ ನಾವು ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಈ ಘಟಕ ಪ್ರದೇಶಕ್ಕೆ ನಾವು ಮಲಾರ್ ಪ್ರದೇಶದಲ್ಲಿ ಜಾಗ ಗುರುತು ಮಾಡಿದ್ವಿ. ತದನಂತರ ನಾವು ಈ ಪ್ರದೇಶವನ್ನು ಗುರುತು ಮಾಡಿದ ಸಂದರ್ಭದಲ್ಲಿ ಅದೇ ರೀತಿ ನಾವು
ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಈ ರೀತಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಮಾತಿತ್ತು, ಘಟಕ ಮಾಡಿದರೆ ಇಲ್ಲಿ ನಮಗೆ ವಾಸನೆ ಬರ್ತದೆ, ನಮಗೆ ಜನರಿಗೆ ತೊಂದರೆ ಆಗ್ತದೆ, ಮತ್ತು ಪ್ರಾಣಿಗಳ ಉಪದ್ರವ ಇದರಲ್ಲಿ ಇರ್ತದೆ ಅಂತ. ಇದಕ್ಕೆಲ್ಲ ತದ್ವಿರುದ್ಧವಾಗಿ ನಾವು ಈ ಸಂದರ್ಭದಲ್ಲಿ ಈ ಘಟಕವನ್ನು ನಡೆಸಿಕೊಂಡು ಬಂದಿದ್ದಕ್ಕೆ ನಮ್ಮ ಎಲ್ಲ ಒಕ್ಕೂಟದ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈಗ ನಮಗೆ ಒಂದು ತಿಂಗಳಿಗೆ ಮುಂಚೆ, ಒಂದೂವರೆ ತಿಂಗಳಿಗೆ ಮುಂಚೆ ನಮಗೆ ನಮ್ಮ ಜಿಲ್ಲಾ ಪಂಚಾಯತ್ನಲ್ಲಿ ಹಸಿರು ದಳ ಅಂತ ಒಂದು ಸಂಸ್ಥೆ ನಮಗೆ 3 ವರ್ಷದ ಮಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡ್ರು. ನಾನು ಮೊದಲನೇದಾಗಿ ಈ ಒಡಂಬಡಿಕೆ ಮಾಡಿಕೊಂಡ ಸಂದರ್ಭದಲ್ಲಿ ನಾವು ಹಲವಾರು ಇದನ್ನು ನೋಡಿದ್ದೇವೆ. ಯಾಕೆಂದರೆ ಖಾಲಿ ಫೋಟೋಕ್ಕೆ ಬೇಕಾಗಿ, ಅವರಿಗೆ ಡಾಕ್ಯುಮೆಂಟ್ರಿಗೆ ಬೇಕಾಗಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಅಂತ, ಅದೇ ರೀತಿ ಬರ್ಬೋದು ಹೋಗ್ಬೋದು ಅಂತ ನಾನು ಎನಿಸಿದೆ. ಬಹಳ ಸಂತೋಷ ಆಗ್ತದೆ. ಯಾಕೆಂದರೆ ನಾವು ನೋಡಿರಲಿಕ್ಕೆಲ್ಲ ಒಂದು ನಿಷ್ಠಾವಂತವಾಗಿ ಒಂದು ಕೆಲಸ ಮಾಡುವಂಥ ಒಂದು ಸಂಸ್ಥೆ ಯಾವ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ ಹೇಳಿದರೆ, ಇದು ಹರೇಕಳ ಎನ್ನುವುದು ಅವರು ನಮ್ಮ ಗ್ರಾಮ ಅಲ್ಲ, ನಮ್ಮ ಮನೆ ಅಂತ ಎನಿಸಿಕೊಂಡು ಅವರ ಟೀಮ್ ಕೆಲಸ ಮಾಡ್ತದೆ. ಇದಕ್ಕೆ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಕೂಡ ಹೇಳುವುದಿಷ್ಟೇ, ಈ ಗ್ರಾಮ ಪ್ರದೇಶದಲ್ಲಿ ತಾವುಗಳು ಮನೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಸ್ವಲ್ಪ ಜನಗಳಿಗೆ ಮಾಹಿತಿಯ ಕೊರತೆ ಇರಬಹುದು. ಯಾಕೆಂದರೆ ಇದು ಗ್ರಾಮೀಣ ಪ್ರದೇಶ, ಅದಲ್ಲದೆ ದಿನನಿತ್ಯ ಒಂದು 500 ರೂಪಾಯಿ ಕೂಲಿ ಮಾಡಿಕೊಂಡು ಇಲ್ಲಿ ಜೀವನ ಸಾಗಿಸುವಂಥ ಎಷ್ಟೋ ಬಡ ಕುಟುಂಬಗಳಿದೆ. ಆ ಕುಟುಂಬದವರಿಗೆ ನಾವು ಕಸ ಕೊಟ್ಟು ನಾವು ಹಣ ಕೊಡಬೇಕು, ಈ ಗಾಡಿ ಬರುವುದಿಲ್ಲ ಅಂತ ನಿಮಗೆ ಬೇರೆ ಬೇರೆ ರೀತಿಯಿಂದ ಮಾತುಗಳು ಬರ್ಬೋದು. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಾವು ಇಂಥ ಮಾತುಗಳು ಬಂದ ಸಂದರ್ಭದಲ್ಲಿ ಯಾವುದೇ ಬೇಸರವನ್ನು ಪಡದೆ ತಾವುಗಳು ಮುಂದೆ ಯಾವ ರೀತಿಯಲ್ಲಿ ಇಲ್ಲಿ ಕಾರ್ಯನಿರ್ವಹಿಸ್ತೀರಾ ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಗ್ರಾಮದ ಜನರು ಕೊಡ್ತಾರೆ. ಅದಕ್ಕೆ ಬೇರೆ ಬೇರೆ ಉದಾಹರಣೆಗಳು ಕೂಡ ಇಲ್ಲಿ ಇದೆ ಅಂತ ಹೇಳುತ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ವಂದಿಸುತ್ತಾ, ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ಈ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೀನಿ. ಈ ಗ್ರಾಮ ಪಂಚಾಯತಿನ ಪಂಚಾಯತಿ ಅಭಿವೃದ್ಧಿ ಅವರ ನೆನಪಿಸಿಕೊಳ್ಳಬೇಕಾದ ಅನಿವಾರ್ಯ ಕಾರ್ಯದಿಂದ ಅವರು ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ. ಆದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇಲ್ಲದಿದ್ದರೂ ಕೂಡ ಅವರನ್ನು ನಾವು ನೆನಪು ಮಾಡಲೇಬೇಕಾಗುತ್ತೆ. ಯಶಸ್ವಿನ ಕಾರ್ಯಕ್ರಮಕ್ಕೆ ಅವರು ಕೂಡ ನಮಗೆ ತುಂಬ ಪ್ರೇರಣೆ ನೀಡಿದ್ದಾರೆ ಅಂತ ಹೇಳಿಕೆ ತುಂಬ ಸಂತೋಷ ಪಡ್ತಿದ್ದೇನೆ. ಮುಂದಕ್ಕೆ ಕಳೆದ 1 ವರ್ಷದಲ್ಲಿ ಈ ಗ್ರಾಮವನ್ನು ಸ್ವಚ್ಛತೆ ಮಾಡಿ ಒಂದಷ್ಟು ಸ್ವಚ್ಛ ಗ್ರಾಮವನ್ನು ಮಾಡಲಿಕ್ಕೆ ಪಣ ತೊಟ್ಟಂಥ ಈ ಗ್ರಾಮದ ಸ್ವಚ್ಛತಾ ಸೇನಾನಿಗಳಿಗೆ ನಾವು ಸಣ್ಣ ಅಭಿನಂದನೆ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡಲೇಬೇಕಾಗಿದೆ. ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳಿಕೊಳ್ಳುತ್ತಾ ಅವರ ಹೆಸರನ್ನು ಹೇಳ್ತಿದ್ದೇನೆ. ಶ್ರೀಮತಿ ಪೂರ್ಣಿಲತಾ ಹರೇಕಳ, ಶ್ರೀಮತಿ ಕುಸುಮ, ಶ್ರೀಮತಿ ಶಾರದಾ, ಶ್ರೀ ಮೊಹಮ್ಮದ್ ಸೈಯದ್ ಇವರೆಲ್ಲರೂ ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೆ. ನಾನು ಆವಾಗಲೇ ಹೇಳಿದಾಗೆ ಕಸದ ಬಗ್ಗೆ ನಾವೆಷ್ಟು ಇದಾಗಿದ್ದೇವೆ ಅಂತ ಹೇಳಿದ್ರೆ, ನಾವು ಬೇರೆ ಬೇರೆ ಪಂಚಾಯತಿಗಳಿಗೆ ಹೋಗುವಾಗ ಸಂಜೀವಿನಿ ಒಕ್ಕೂಟದ ಮಹಿಳೆಯರು ನಾವು ಹೇಳ್ತಾ ಇದ್ದೇವೆ, ಯಾರಾದರೂ ಕಸದೊಂದಿಗೆ ಕೆಲಸ ಮಾಡಲಿಕ್ಕೆ ಜನ ಸಿಗುತ್ತಾ ಅಂತ ಹೇಳಿದ್ರು. ಆದರೆ ಯಾರು ಕೂಡ ನಮ್ಮ ಮನೆ ಹೆಣ್ಮಕ್ಳನ್ನ ಕಸದ ಕೆಲಸಕ್ಕೆ ಯಾರು ಕೂಡ ಕಳುಹಿಸುವುದಿಲ್ಲ. ಯಾಕಂತಂದ್ರೆ ಎಲ್ಲರಲ್ಲಿ ಕೂಡ ಒಂದು ಭಾವನೆ ಇದೆ, ಕಸದ ಕೆಲಸ ಅಲ್ಲ ನಾವೇಕೆ ಮಾಡಬೇಕು ಅಂತೇಳಿ. ಆದರೆ ಬಹಳಷ್ಟು ಖುಷಿ ಅನಿಸ್ತದೆ. ಯಾಕಂತೇಳಿದ್ರೆ ನಮಗೆ ನಮ್ಮ ಮನೆಯ ಕಸಕ್ಕೆ, 1 ದಿವಸದ ಕಸಕ್ಕೆ 2ನೇ ದಿವಸ ಕೈ ಹಾಕ್ಲಿಕ್ಕೆ ನಮ್ಗೆಲ್ಲರೂ ಕೂಡ ಗಲೀಜಾಗುತ್ತೆ. ನಾವು ಹೇಳ್ತೇವೆ ಇವತ್ತೊಂದು ದಿವಸ ನಮ್ಮ ಕಸವನ್ನು ಕೊಂಡೋಗಿ, ನಮ್ಗೆ ಎಷ್ಟೋ ಜನ ಹೇಳ್ತಾರೆ ಮಿಕ್ಸ್ ಮಾಡಿದ ಕಸವನ್ನು ಕೊಡುವಾಗ ಇವತ್ತೊಂದು ದಿವಸ ಕೊಂಡೋಗಿ ಅಂತ ಹೇಳ್ತಾರೆ. ಏನಾಗುತ್ತೆ, ನಾವು ದುಡ್ಡು ಕೊಡ್ತೇವೆ, ನೀವು ಅಲ್ಲಿ ಬೇಕಾದ್ರೆ ಅಲ್ಲಿ ನೀವು ವಿಂಗಡಿಸಿ ಅಂತೇಳಿ. ನಮ್ಮ ಕಸಕ್ಕೆ ನಮಗೆ ಕೈ ಹಾಕ್ಲಿಕ್ಕೆ ಗಲೀಜಾಗುತ್ತೆ ಅಂತ ಹೇಳಿದ್ರೆ, ಅಂತಹ ಕೆಲಸವನ್ನ 1 ವರ್ಷದಿಂದ ಇವರು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ. ಬಹಳಷ್ಟು ಸಲ ಹೇಳ್ತಾ ಇರ್ತೇವೆ ನಾವು, ಕಸ ಮಿಕ್ಸ್ ಮಾಡಿ ಕೊಡ್ಬೇಡಿ, ವಿಂಗಡಿಸಿಕೊಡಿ ಅಂತೆ. ಆದ್ರೂ ಕೂಡ ಜನರು ಏನ್ ಮಾಡ್ತಾರೆ, ನಮ್ದು ಕೆಲಸ ಹೌದಲ್ವಾ, ನಮ್ಗೆ ಸುಲಭ ಆಗ್ಬೇಕು, ಉದಾಸೀನ ಆಗುತ್ತೆ, ಅಲ್ಲಿ ಬೇಕಾದ್ರೆ ಮಾಡ್ಲಿ ಅಂತ ಹೇಳಿ. ಆದ್ರೆ ಬಹಳ ಕಷ್ಟಕರವಾದಂತ ಕೆಲಸ. ಮತ್ತೆ ಮಿಕ್ಸ್ ಮಾಡಿದ ಕಸವನ್ನ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಗೊಬ್ಬರ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾವು ಜನರಿಗೆ ಕೂಡ ಮಾಹಿತಿ ಕೊಡ್ತಾ ಇದ್ದೇವೆ. ಅಂತಹ ಇದರಲ್ಲಿ 1 ವರ್ಷಗಳ ಕಾಲ ಈ ಒಂದು ಪಂಚಾಯತಲ್ಲಿ ನಿರಂತರವಾಗಿ ನಮ್ಮ ಪೂರ್ಣಿಲತಾ ಅವರದ್ದು ಜವಾಬ್ದಾರಿ ವಹಿಸಿಕೊಂಡು ಯಾವಾಗಲೂ ಹೇಳ್ತಾ ಇರ್ತಾರೆ. ಬಹಳಷ್ಟು ಸವಾಲುಗಳನ್ನು ಎದುರಿಸಬೇಕು. ಈ ಒಂದು ಹಂತಕ್ಕೆ ಈ ಒಂದು ಘಟಕವನ್ನ ತಂದಿದ್ದಾರೆ ನಮ್ಮ ಪಂಚಾಯತ್ನವರ ಸಹಕಾರದೊಂದಿಗೆ. ಅದೇ ರೀತಿ ಶಾರದಾ ಮೇಡಮ್, ಅದೇ ರೀತಿ ಕುಸುಮ ಮೇಡಮ್, ಮತ್ತೆ ನಮ್ಮೆಲ್ಲರ ಸಾರಥಿಯಾಗಿರುವಂತಹ ಸೈಯದ್ ರವರು ಕೂಡ ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ. ನಾವೆಲ್ಲರೂ ಕೂಡ ನಮ್ಮ ಅತಿಥಿಗಳು ಎಲ್ಲರೂ ಸೇರಿ ಅವರಿಗೆ ಒಂದು ಪ್ರೀತಿಪೂರ್ವಕವಾದಂತಹ
ನಮ್ಮ ಅಭಿನಂದನೆಗಳನ್ನ ಸನ್ಮಾನವನ್ನು ಅವರಿಗೆ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಇದೊಂದು ಬೇರೆಯವರಿಗೆ ಕೂಡ ಸ್ಫೂರ್ತಿಯಾಗಿರ್ಬೇಕು. ನಾವು 15,000ಕ್ಕೆ ಸಂಬಳಕ್ಕೆ ಬನ್ನಿ ಅಂತ ಹೇಳಿದ್ರು ಕೂಡ ಒಂದು ಮಹಿಳೆ ಕೂಡ ಬರೋಲ್ಲ ಈಗ, ಯಾಕಂತಂದ್ರೆ ಅಷ್ಟು ಇದೆ. ಆದ್ರೆ ಕಸದ ಕೆಲಸ ಕೂಡ ಯಾವತ್ತೂ ಕೂಡ ಬಹಳ ಉತ್ತಮ, ಬಹಳ ಒಂದು ಗೌರವಯುತವಾದ ಕೆಲಸ ಆಗಬೇಕಾಗಿದೆ. ಅದಕ್ಕೆ ಒಂದು ಘನತೆ ಬಂದಾಗ ಮಾತ್ರ ಆ ಕೆಲಸ. ಅದಕ್ಕೋಸ್ಕರ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಕಸದಲ್ಲಿ ಕೆಲಸ ಮಾಡುವವರಿಗೆ ಉತ್ತಮವಾದ ಸಂಬಳವನ್ನ ಕೊಡ್ಲೇಬೇಕು ಎಂಬ. ಸೊ ಅದಕ್ಕೆ ಎಲ್ಲರೂ ಕೂಡ ಅತಿಥಿಗಳು ಎಲ್ಲರೂ ಸೇರಿ ಸನ್ಮಾನವನ್ನ ಮಾಡಲಿಕ್ಕಿದ್ದಾರೆ. ಸೊ ಅದರೊಟ್ಟಿಗೆ ದಯವಿಟ್ಟು ನಾನು ಒಂದು ವಿಷಯ ಹೇಳ್ತಾ ಇದ್ದೇನೆ. ಮನೆ ಮನೆಗೆ ಕಸದವರು ಬರುವಾಗ ನಾವೆಲ್ಲರೂ ಕೂಡ ಒಂದು ಬಾಯಿಲಿ ಹೇಳ್ತೇವೆ, ಕಜದೊಕ್ಕಲು ಬರ್ತೀರಿ. ಆದರೆ ಕಜದವರು ಅವರಲ್ಲ, ನಾವು ಕಜದವರು. ಯಾಕಂತಂದ್ರೆ ಕಸ ಮಾಡುವವರು ನಾವು, ಅದನ್ನ ಸ್ವಚ್ಛ ಮಾಡುವವರು ನಾವೆಲ್ಲರೂ ಕೂಡ. ಅವರು ಬಾಂಬ್ ಹಾಕ್ತಾರೆ, ಇವರು ಬಾಂಬ್ ಹಾಕ್ತಾರೆ ಅಂತ ಹೇಳ್ತೇವೆ ನಮ್ಮ ದೇಶಕ್ಕೆ. ಆದರೆ ಕಸದವರು ಒಂದು ವೇಳೆ 1 ತಿಂಗಳು ನಮ್ಮ ಕಾರ್ಪೊರೇಷನ್ಗಳಲ್ಲಿ ಅಥವಾ 1-2 ತಿಂಗಳು ಕೆಲಸ ಮಾಡದಿದ್ರೆ ನಾವೆಲ್ಲರೂ ಕೂಡ ಯಾರು ಬಾಂಬ್ ಹಾಕಬೇಕಾಗಿಲ್ಲ. ಬರೀ ನಾವು ರೋಗ ಬಂದೇ, ಬೇರೆ ಬೇರೆ ರೋಗಗಳು ಬಂದೇ ನಾವು ಸತ್ತು ಹೋಗ್ತೇವೆ. ಯಾಕಂತಂದ್ರೆ ಅಷ್ಟು ಇದಾಗಿರುತ್ತವೆ ಕಸದ ಬಗ್ಗೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಕಸದ ಬಗ್ಗೆ ಮಾಹಿತಿಗಳನ್ನ ಪಡೆಯಬೇಕಾಗಿದೆ ಮತ್ತು ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಮನೆಯಲ್ಲಿ ನಾವು ಕಲಿಬೇಕಾಗಿದೆ. ನಾವೇನ್ ಮಾಡ್ತೇವೆ ಅಂತಂದ್ರೆ, ಮನೆಯಲ್ಲಿ ಎಲ್ಲರೂ ಕೂಡ ಒಂದು ಡಬ್ಬೆ ಇಡ್ತೇವೆ, ಹೌದಲ್ವಾ? ಅದಕ್ಕೊಂದು ಪ್ಲಾಸ್ಟಿಕ್ ಕವರ್ ಹಾಕ್ಬಿಡ್ತೇವೆ. ಅದರಲ್ಲಿ ನಾವು ತಿಂದಂತ ಏನೇನ ಊಟ ಆಗಿರ್ಬೋದು, ಬಂಗುಡೆ ಬೂತೆ ಆಗಿರ್ಬೋದು, ಅದಕ್ಕೆ ಲೇಸ್ ಪ್ಯಾಕೆಟ್ ಆಗಿ ಎಲ್ಲವನ್ನು ಹಾಕ್ಬಿಡ್ತೇವೆ. ಮತ್ತೆ ಅದನ್ನ ಕಟ್ಟಿ ಗಾಡಿಯವರು ಬಂದ್ರೆ ಗಾಡಿಯವರು ಕೊಡ್ಲಿಕ್ಕೂ ಕೂಡ ಕೆಲವರಿಗೆ ಅದು ಕೂಡ ಇದಾಗುತ್ತೆ. ಯಾಕಂತಂದ್ರೆ ಅವ್ರು ಬರೋದು 9 ಗಂಟೆಗೆ 10 ಗಂಟೆಗೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೋಗುವಾಗ ರಸ್ತೆ ಬದಿಲಿ ಬಿಸಾಕ್ಬಿಡ್ತಾರೆ. ಆ ಬಿಸಾಡಿದ ಕಸ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಯಾವತ್ತಾದ್ರೂ ನಾವು ಯೋಚನೆ ಮಾಡಿದ್ರೆ, ನಾವು ರಸ್ತೆ ಬದಿಯಲ್ಲಿ ನಾವು ಇಲ್ಲೇ ನೋಡ್ತಾ ಇದ್ದೇವೆ, ಹೌದಲ್ವಾ? ಈ ಘಟಕ ಇದೆ, ಅಲ್ಲಿ ಹೆಕ್ಬಹುದು ಅಂತೇಳಿ ಅಲ್ಲಿ ಬಿಸಾಡ್ಬಿಡ್ತಾರೆ. ಎಲ್ಲಿ ಸ್ವಲ್ಪ ಒಂದು ಕಸ ಬಿದ್ದರೆ ಸಾಕು, ಅಲ್ಲಿ 10 ಕಸ ಮತ್ತೆ ಬೀಳುತ್ತೆ. ಅನಂತರ ಆ ಕಸ ಎಲ್ಲಿಗೆ ಹೋಗುತ್ತೆ ಅಂತೇಳಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಆ ಕಸ ರಸ್ತೆ ಮಳೆ ಬಂದಾಗ ನಮ್ಮ ಹತ್ತಿರದಲ್ಲಿರುವಂಥ ನೇತ್ರಾವತಿ ನದಿಗೆ ಹೋಗುತ್ತೆ. ಹತ್ತಿರದಲ್ಲಿ ನೇತ್ರಾವತಿ ನದಿ ಇದೆ. ಆ ನದಿಯಿಂದ ಅದು ಸಮುದ್ರಕ್ಕೆ ಹೋಗುತ್ತೆ. ಸಮುದ್ರದಲ್ಲಿರುವಂಥ ಮೀನುಗಳು ಅದನ್ನು ತಿಂದು ಆ ಮೀನುಗಳನ್ನು ನಾವು ಮತ್ತೆ ತಿಂತೇವೆ. ಅದು ಮತ್ತೆ ನಮ್ಮ ಹೊಟ್ಟೆಗೆ ಸೇರ್ತಾ ಇದೆ. ಇವತ್ತು ನನ್ನ ಫ್ರೆಂಡ್ದೊಂದು ಹತ್ತಾವರದಲ್ಲಿ ಒಂದು ಮೀನನ್ನು ಕಟ್ ಮಾಡುವಾಗ, ಅವನ ಶಾಪ್ ಇದೆ, ಮೀನನ್ನು ಕಟ್ ಮಾಡುವಾಗ 3 kg ಅದರಲ್ಲಿ ಪ್ಲಾಸ್ಟಿಕ್ ಸಿಕ್ಕಿದೆ, ದೊಡ್ಡ ಮೀನಲ್ಲಿ. ಅಂದರೆ ಪ್ರತಿಯೊಂದು ಕೂಡ ನಾವು ಏನು ಸುಡ್ತೇವೆ. ಮತ್ತೆ ಮನೆಯಲ್ಲಿ ಎಲ್ಲ ಮನೆಗಳಲ್ಲಿ ಒಂದು ಹೇಳ್ತಾ ಇದ್ದಾರೆ, ನಮ್ಮ ಮಂಡೆಗೆ ಬಾರ್ದಪ್ಪ, ಸುಟ್ಟು ಬಿಡ್ತೇವೆ. ಸುಟ್ಟು ಬಿಡೋದ್ರಿಂದ ಒಂದಷ್ಟು ಕ್ಯಾನ್ಸರ್ ಅಂತ ರೋಗಗಳು ಬರಲಿಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಕಸವನ್ನ ಎಲ್ಲಿ ಕೂಡ ಬಿಸಾಡದೆ, ದಯವಿಟ್ಟು ಕಸದ ವಾಹನ ಬರ್ತಾ ಇದೆ, ಕಸದ ವಾಹನ ಬರುವಾಗ ದಯವಿಟ್ಟು ಅವರನ್ನ ನಾವು ಹೇಗೆ ಗೌರವಿಸಬೇಕು ಕೂಡ ಅದನ್ನ ಕಲಿಬೇಕಾಗಿದೆ. ಅಥವಾ ಕಸದವರಂತವರನ್ನ ಯಾವ ರೀತಿಯ ಕೆಟ್ಟ ಭಾವನೆಯಲ್ಲಿ ನೋಡದೆ ನಮಗೋಸ್ಕರ ಅವರು ದುಡಿತಿದ್ದಾರೆ, ನಮ್ಮ ಆರೋಗ್ಯಕ್ಕಾಗಿ ಅವರು ದುಡಿತಿದ್ದಾರೆ ಎಂಬ ಗೌರವವನ್ನು ಅವರಿಗೆ ನೀಡಿದಾಗ ಖಂಡಿತವಾಗಿಯೂ ನಮಗೆ ಕೆಲಸ ಮಾಡಲಿಕ್ಕೆ ತುಂಬಾ ಮಹಿಳೆಯರು ಬರ್ತಾರೆ. ಆ ಘನತೆಯನ್ನು ನಾವು ಆ ಕೆಲಸಕ್ಕೆ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಅವರನ್ನ ಗೌರವದಿಂದ ಕಾಣಬೇಕು ಅಂತ ಕೇಳುತ್ತಾ, ನಮ್ಮ ಈ ಒಂದು ಸ್ವಚ್ಛತಾ ಸೇನಾನಿಗಳು ನಮ್ಮ ಮುಂದೆ ಕೂತಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಎಲ್ಲರ ಅತಿಥಿಗಳು ಒಟ್ಟು ಸೇರಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ವಿನಂತಿಸಿಕೊಟ್ಟೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನೆಲ್ಲರೂ ಕೂಡ ಅಭಿನಂದಿಸಬೇಕು. ತಾವೆಲ್ಲರೂ ಕೂಡ ಮುಂಬರುವ ದಿನಗಳಲ್ಲಿ ಇವರು, ಈ ಮಹಿಳೆಯರು ಸ್ಫೂರ್ತಿಯಾಗಿರ್ಬೇಕು. ಮತ್ತು ಸಂಜೀವಿನಿ ಒಕ್ಕೂಟದ ನಮ್ಮ ಊರಿನ ನಮ್ಮ ಆಶೆ ಕೂಡ ಅದೇ. ಯಾಕಂತಂದ್ರೆ ಮುಂಬರುವ ದಿನಗಳಲ್ಲಿ ಸುಮಾರು ಒಂದು 8 ಮಹಿಳೆಯರಿಗೆ ಈ ಒಂದು ಘಟಕ ಜೀವನಾಧಾರ ಆಗಬೇಕಾಗಿದೆ.
ಇರ್ಬೋದು, ಬೇರೆ ಬೇರೆ FM ಆದರೆ ರೇಡಿಯೋ ಸಾರಂಗ್ ಅದರಲ್ಲಿ ಕೂಡ ವಿಭಿನ್ನವಾಗಿರುವಂತಹ ಒಂದು FM ಅಂತ ಹೇಳಿಕ್ಕೆ ಬಹಳಷ್ಟು ಖುಷಿ ಅನಿಸ್ತದೆ. ಯಾಕಂತಂದ್ರೆ ಅದರಲ್ಲಿ ನಾವೆಲ್ಲ ಬರೀ ಹಾಡುಗಳನ್ನು ಮಾತ್ರ ಕೇಳ್ತಾ ಇದ್ದೇವೆ. ಆದರೆ ರೇಡಿಯೋ ಸಾರಂಗ್ ಯಾಕೆ ವಿಭಿನ್ನ ಅಂತ ಹೇಳಿದ್ರೆ ಅದರಲ್ಲಿ ಬರುವಂತಹ ಕಾರ್ಯಕ್ರಮಗಳು ಭಿನ್ನವಾಗಿರುವಂತದ್ದು. ಅದೇ ರೀತಿ ಬಹಳಷ್ಟು ಜನರಿಗೆ ಮಾಹಿತಿಗಳನ್ನ ಕೊಡುವುದರೊಟ್ಟಿಗೆ ನಮ್ಮ ಮಂಗಳೂರಿನ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಗಳನ್ನ ಬಿಂಬಿಸುವಂತಹ ಬಹಳಷ್ಟು ಕಾರ್ಯಕ್ರಮಗಳು ಬರ್ತಾ ಇದೆ. ನೀವು ರೇಡಿಯೋ ಸಾರಂಗನ್ನ ಕೇಳಿ. ಅದರೊಟ್ಟಿಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಯಂತೆ ಪಂಚಾಯತ್ ರಾಜ್ಯ ಯೋಜನೆಯ ಒಂದು ಅಂಗವಾಗಿ ಯಾವ ಪಂಚಾಯತಲ್ಲಿ ಮಹಿಳಾ ಅಧ್ಯಕ್ಷರಾಗಿದ್ದಾರೆ ಆ ಪಂಚಾಯತ್ ಅಲ್ಲಿರುವಂತಹ ಯಾವುದೇ ರೀತಿಯ ಕೆಲಸಗಳನ್ನ ಅವರು ಮುಂಬರುವ ದಿನಗಳಲ್ಲಿ ನಮ್ಮ ಇಡೀ ಊರಿಗೆ, ಇಡೀ ನಮ್ಮ ಪ್ರಪಂಚಕ್ಕೆ ತಿಳಿಸುವ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಅವರು ಮಾಡಲಿದ್ದಾರೆ. ಅದರೊಟ್ಟಿಗೆ ನಮ್ಮ ಅಧ್ಯಕ್ಷರನ್ನ ಅವರ ಒಂದು ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಅವರು ಇಟ್ಟುಕೊಂಡಿದ್ದಾರೆ. ದಯವಿಟ್ಟು ನಮ್ಮ ಶ್ವೇತಾ ಮೇಡಮ್ ಇವರು ನಮ್ಮ ಅಧ್ಯಕ್ಷರನ್ನ ಸನ್ಮಾನ ಮಾಡಲಿಕ್ಕೆ ಇದ್ದಾರೆ. ದಯವಿಟ್ಟು ಅಧ್ಯಕ್ಷರು ವೇದಿಕೆಯ ಮುಂಭಾಗದಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ಗಮನಿಸಿಕೊಳ್ತಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಅದೇ ರೀತಿ ರೇಡಿಯೋ ಸಾರಂಗ್ನ ಅಭಿಷೇಕ್ ಮತ್ತು ಎಡ್ವರ್ಡ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಸಿಕೊಳ್ತಾರೆ. ಮಹಿಳಾ ಅಧ್ಯಕ್ಷರು, ಅದು ಕೂಡ ಮಹಿಳೆಯರ ಒಂದು ಸಬಲೀಕರಣದ ಒಂದು ಸಂಕೇತವಾಗಿದೆ. ಜೋರದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಫೋಟೋ ಕಾರ್ಯಕ್ರಮದ ಮೇಡಮ್ ಆದಂತಹ ಶ್ರೀಮತಿ ಶ್ವೇತಾ ಮೇಡಮ್ ಈ ಕಾರ್ಯಕ್ರಮದ ಪರವಾಗಿ ಶುಭಾಶಯ ಕೋರಬೇಕು ಕೇಳ್ಕೊಳ್ತಿದ್ದೇನೆ. ಇಲ್ಲಿರುವ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ನೀವು ಹರೇಕಳ ಗ್ರಾಮ ಪಂಚಾಯತ್ನಲ್ಲಿ ಹಸಿ ಕಸ ಒಣತ್ಯಾಜ್ಯ ಘಟಕವನ್ನು ಶುಭಾರಂಭಗೊಳಿಸಿದ್ದೀರಿ. ಹಸಿರು ದಳ ಹಾಗೂ ನಿಮ್ಮ ಗ್ರಾಮ ಪಂಚಾಯತಿಗೆ ಇದಕ್ಕೆ ಅಭಿನಂದನೆಗಳನ್ನು ಕೂಡ ತಿಳಿಸ್ತಾ, ಇವತ್ತು ನಾವು ರೇಡಿಯೋ ಸಾರಂಗಿಂದ ಇಲ್ಲಿಗೆ ಯಾಕೆ ಬಂದಿದ್ದೇವೆ ಅಂತಂದ್ರೆ, ಪಂಚಾಯತ್ ರಾಜ್ ಅಂದ್ರೆ ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ವಿಭಾಗದಿಂದ ನಮ್ಗೆ ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ಒಂದು ಮಹಿಳಾ ಅಧ್ಯಕ್ಷರಿರುವ ಗ್ರಾಮ ಪಂಚಾಯತ್ ಅನ್ನ ಸಿಲೆಕ್ಟ್ ಮಾಡಿ ಅವರು. ಸೊ ನೀವೊಂದು ಅಲ್ಲಿ ಮಹಿಳೆ ಅಂದ್ರೆ ಯಾವ ರೀತಿ ಒಂದು ಮಹಿಳೆ ಮುಂದಾಳತ್ವ ತಗೊಂಡು ಒಂದು ಗ್ರಾಮ ಪಂಚಾಯತ್ ಅನ್ನ ಮುನ್ನಡೆಸ್ತಾಳೆ, ಹಾಗೆ ಒಂದು ಗ್ರಾಮ ಪಂಚಾಯತ್ ನ ಸಬಲೀಕರಣ ಯಾವ ರೀತಿಯಲ್ಲಿ ಆಗ್ತಾ ಇದೆ, ಇದರ ಬಗ್ಗೆ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ನಮ್ಮ ಮಾಧ್ಯಮದ ಮೂಲಕ. ಸೊ ಅದೇ ರೀತಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಯಾವ ತರ ಅವರದ್ದೇ ಸ್ವಾವಲಂಬಿಯಾಗಿ ಅವರು ಅಂದ್ರೆ ಈಗ ಸ್ವ ಉದ್ಯೋಗಕ್ಕೆ ಉತ್ತೇಜನವನ್ನ ಕೊಡೋದಿರ್ಬೋದು, ಅಥವಾ ಮೀನುಗಾರಿಕೆ, ಹೀಗೆ ಟೈಲರಿಂಗ್ ಅಥವಾ ಯಾವುದೇ ಒಂದು ವೃತ್ತಿಗೆ ಅವರು ಏನು ಜಾಸ್ತಿ ಒತ್ತು ಕೊಟ್ಟು ಅದನ್ನ ನಿಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಮಾಡೋದ್ರಿಂದ ಒಂದು ಗ್ರಾಮ ಪಂಚಾಯತಿಗೆ ಆದಾಯ ಕೂಡ ಬರ್ತದೆ. ಅದೇ ರೀತಿ ಒಂದು ಗ್ರಾಮದ ಎಲ್ಲ ಜನರನ್ನ ಕೂಡ ಅವರು ಏನು ಸಬಲೀಕರಣ ಮಾಡುವ ಹಾಗೆ ಆಗ್ತದೆ. ಸೊ ಅಷ್ಟೇ ಅಲ್ಲದೆ ಒಂದು ಮಹಿಳೆ ಯಾವ ರೀತಿ ಅಂದ್ರೆ, ಮಹಿಳೆ ಈಗ ನಮ್ಮ ದೇಶದಲ್ಲಿ ರಾಷ್ಟ್ರಪತಿಯಾಗಿದ್ದಾರೆ ಅಥವಾ ನಾನಾ ಖಾತೆಗಳಲ್ಲಿ ಅವರು ಸಚಿವರಾಗಿ ಕೂಡ ನಮ್ಮ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ಅದೇ ರೀತಿ ಒಬ್ಬ ಮಹಿಳೆ ಮನೆಯಲ್ಲಿ ಕೂಡ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ, ಹಾಗೆ ಒಂದು ಗ್ರಾಮ ಪಂಚಾಯತ್ ಅನ್ನ ಕೂಡ ಮುನ್ನಡೆಸಲಿಕ್ಕೆ ಸಾಧ್ಯವಿದೆ. ಸೊ ಅದಕ್ಕೋಸ್ಕರ ನಾವು ಇವತ್ತು ಈ ಗ್ರಾಮ ಪಂಚಾಯತ್ ಅಲ್ಲಿ ಒಬ್ರು ಮಹಿಳೆ ಅಧ್ಯಕ್ಷರಾಗಿರೋದಕ್ಕೆ ಅವರಿಗೆ ನಾವು ಶುಭಾಶಯಗಳನ್ನು ಕೂಡ ತಿಳಿಸ್ತೇವೆ. ಹಾಗೆ ಅದೇ ರೀತಿಯಲ್ಲಿ ಅವರಿಗೆ ಮುನ್ನಡೆಸುವ ಶಕ್ತಿ ಇದೆ. ಸೊ ನಿಮ್ಮ ಎಲ್ಲರ ಬೆಂಬಲ, ಈ ಏನು ಪಂಚಾಯತ್ ಸದಸ್ಯರ ಬೆಂಬಲ ಇರ್ಬೋದು ಅಥವಾ ನಿಮ್ಮ ಎಲ್ಲ ಜನರ ಬೆಂಬಲ ಅವರಿಗೆ ಬೇಕು. ಸೊ ಇದಕ್ಕೋಸ್ಕರ ನಾವಿವತ್ತು ಇಲ್ಲಿ ಬಂದಿರುವಂತದ್ದು. ಇಲ್ಲಿ ನಮ್ಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಇಲ್ಲಿಯ PDO ಅವರು ಹಾಗೆ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು ಸಹಕಾರ ನೀಡಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಎಲ್ರಿಗೂ ನಮಸ್ಕಾರ. ತನಕ ಈ ಕಟ್ಟಡದಲ್ಲಿ ಒಂದಷ್ಟು ಕಸದ ರಾಶಿ ತುಂಬಿತ್ತು. ಈ ಕಸವನ್ನು ತೆಗೆಯಲು ಈ ಗ್ರಾಮದ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಸಹಕಾರ ನೀಡಿದೆ. ಅದರಲ್ಲಿ ಮುಖ್ಯವಾಗಿ ನಿನ್ನೆ ಬೆಳಗ್ಗೆಯಿಂದ ಸುಮಾರು 8 ಗಂಟೆಯಿಂದ ಸಂಜೆ 6:30 7 ಗಂಟೆ ತನಕ ನಮ್ಮ ಜೊತೆ ಕೈ ಜೋಡಿಸಿ ಅಬ್ದುಲ್ ಸತ್ತಾರ್ ಸರ್ ಇವರು ನಮಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ತಿದ್ದೇವೆ. ಮುಂದಕ್ಕೆ ಉಪಾಧ್ಯಕ್ಷರಂತ ನಮ್ಮ ಮಜೀದ್ ಸರ್ ಮಾತುಗಳನ್ನಾಡಬೇಕು ಕೇಳ್ಕೊಳ್ತಿದ್ದೇವೆ. ನಾವೊಂದು ಕೆಲವು ಕಡೆಗೆ ಇದೇ ಘಟಕಕ್ಕೆ ಹೋಗಿದ್ದೇವೆ. ನಾವು ಹೋದಾಗ ಅಲ್ಲಿ
ಊರಿನವರು ಕೆಲಸ ಮಾಡುವವರು ಯಾರೂ ಇಲ್ಲ. ಎಲ್ಲಿಂದಲ ಗೌಡ್ರನ್ನು ತಂದು ಕೆಲಸ ಮಾಡುವಂಥ ವಾತಾವರಣ ಸೃಷ್ಟಿಯಾಗಿದೆ. ಇಲ್ಲಿ ನಮ್ಮ ಅರೇಕಲ ಗ್ರಾಮದಲ್ಲಿ ಹಾಗೆ ಸೃಷ್ಟಿಯಾಗಲಿಲ್ಲ. ಊರಿನವರೇ 1 ವರ್ಷದಲ್ಲಿ ಭಾರಿ ಚಂದದಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ರು. ನಮಗೆ ಸ್ವಲ್ಪ ಒಂದು 5-6 ತಿಂಗಳು 6-7 ತಿಂಗಳು ಸ್ವಲ್ಪ ಭಾರಿ ಜೋರು ಕಿರಿಕಿರಿ ಇತ್ತು. ಮಳೆಗೆ ಗಾಡಿ ಬರುವುದಿಲ್ಲ ಅಂತ. ಈ ಹಸಿರು ದಳದ ತಂಡ ಸೇರಿದ ಕೂಡಲೇ ನಮಗೆ ಸ್ವಲ್ಪ ಕಿರಿಕಿರಿ ನಿಂತು ಹೋಯಿತು. ಎಲ್ಲ ಮನೆಗಳಿಗೆ ಅವರು ಭೇಟಿ ಕೊಟ್ಟು ಎಲ್ಲಿ ಕಸ ಇಲಾವರಿ ಆಗುವುದಿಲ್ಲ ಅವರ ಮನೆಗೆ ಭೇಟಿ ಕೊಡುವುದು, ಯಾವ ಮನೆಗೆ ಗಾಡಿ ಹೋಗುವುದಿಲ್ಲ ಅಂಥ ಪ್ರದೇಶಕ್ಕೆ ಅವರು ಹೋಗುವುದು. ಅದರಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಒಂದು ಕಾರ್ಯಕ್ರಮ ಮಾಡುವುದಾದರೆ ಅಷ್ಟು ಸುಲಭ ಏನೂ ಇಲ್ಲ. ಅದು ಕಾರ್ಯಕ್ರಮ ಚಿಕ್ಕದಾದರೂ ದೊಡ್ಡದಾದರೂ ಕಾರ್ಯಕ್ರಮವೇ. ಒಂದು ವರ್ಷಕ್ಕೆ ಮೊದಲು ನಮ್ಮ ಸ್ಪೀಕರ್ ಸರ್ ಈ ಕಟ್ಟಡವನ್ನೆಲ್ಲ ಉದ್ಘಾಟನೆ ಮಾಡಿದರು. ನಾವು ಸಹ ರಾತ್ರಿ ಅವರ ಹತ್ರ ತುಂಬ ಒತ್ತಡ ಹಾಕಿದ್ದೇವೆ. ಇವತ್ತು ಸಹ ಇದು ಉದ್ಘಾಟನೆ ಮಾಡಲಿಕ್ಕೆ ಅವರು ಬರಬೇಕಿತ್ತು. ಅವರಿಗೆ ಕಾರಣ ಅಂತ ಬರಲಿಕ್ಕೆ ಆಗಲಿಲ್ಲ. ಈ ಸಂದರ್ಭದಲ್ಲಿ ಅವರನ್ನು ಸಹ ನಾನು ನೆನಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯು ಮುತ್ತಪ್ಪ ಅವರು ಸಹ ಏನೋ ಒಂದು ಅವರ ಅರ್ಜೆಂಟ್ ಕೆಲಸಕ್ಕೆ ಹೋಗಿದ್ದಾರೆ. ಅವರು ಸಹ ನಮಗೆ ತುಂಬ ಸಹಕಾರ ಕೊಡ್ತಾರೆ, ಯಾವುದಿದ್ದರೂ ಕೊಡ್ತಾರೆ. ಅದೇ ನಮ್ಮ ಫೀಟೋಡಾಗಿ ನಮ್ಮೊಂದು ಮೇಡಮ್ ಇದ್ದಾರೆ, ಕಾರ್ಯದರ್ಶಿ ತಾರಾಕ್ಷಿಯವರು. ಹೌದು, ಯಾವುದು ಹೇಳಿದರೂ ಅದು ರೆಡಿ. ಬೆಳಿಗ್ಗೆ 8 ಗಂಟೆಗೆ ಆಗಬಹುದು, ರಾತ್ರಿ 12 ಗಂಟೆ ಆಗಬಹುದು, ಯಾವ ಸಮಯದಲ್ಲಿ ಹೇಳಿದ್ರು ಇಲ್ಲಿ ಪಂಚಾಯತಿಗೆ ಬಂದು ಮುಟ್ತಾರೆ. ಇವಾಗ 7 ಗಂಟೆಗೆ ಬಂದು ಮುಟ್ಟಿದ್ದಾರೆ ಇಲ್ಲಿಗೆ. ಮನೆಯಲ್ಲಿ ಅವರಿಗೆ ಪಾಪ ಕೆಲಸ ಇತ್ತು, ಆದರೂ ಬಂದಿದ್ದಾರೆ. ಒಂದು ಕಾರ್ಯಕ್ರಮ ಮಾಡುವುದಾದ್ರೆ ಅದು ಸುಲಭ ಇಲ್ಲ. ಅದಕ್ಕೆ ಎಲ್ಲರ ಸಹಕಾರ ಬೇಕಾಗ್ತದೆ. ನಿಜವಾಗಿ ನಾವು ಇಲ್ಲಿ ಭಾಷಣ ಮಾಡ್ತೇವೆ, ಭಾಷಣದ ದೃಷ್ಟಿ ಅಲ್ಲ, ಜನರ ಸಹಕಾರ ಮುಖ್ಯ. ಅದೇ ರೀತಿ ನಾನೊಂದು ಸಮಿಸಿ ನಮ್ಮದು ಅರೇಕಲ ರಾಮಕೃಷ್ಣ ಪ್ರೌಢಶಾಲೆಯ ತ್ಯಾಗಂ ಸರ್ ಬಂದಿದ್ದಾರೆ. ಅದೇ ರೀತಿ ರಾಜ್ಯಗುಡ್ಡ ಶಾಲೆಯ ನಮ್ಮ HM ಸಹ ಬಂದಿದ್ದಾರೆ. ಹೆಸರು ಬಿಟ್ಟು ಹೋದರೆ ಒಂದು ಸಮಿಸಿಬಿಡಿ, ನನಗೆ ಎಲ್ಲರ ಹೆಸರು ಮಾಡಲಿಕ್ಕೆ ಕರೆಕ್ಟಾಗಿ ಗೊತ್ತಿಲ್ಲ. ನಿಮ್ಮ ಸಹಕಾರ ನಮಗೆ ಖಂಡಿತ ಇಲ್ಲಿ ಇರ್ತದಂತ ನಾನು ಭಾವಿಸ್ತೇನೆ. ಜನರ ಸಹಕಾರ ಇದ್ದರೆ ಮಾತ್ರ ನಾವು ಯಾವುದನ್ನು ನಡೆಸಲಿಕ್ಕೆ ಸಾಧ್ಯ. ಅಧಿಕಾರ ಇವತ್ತು ಇರ್ತದೆ, ನಾಳೆ ಹೋಗ್ತದೆ. ಅಧಿಕಾರದ ವಿಷಯದಲ್ಲಿ ಮಾತಾಡಲಿಕ್ಕಿಲ್ಲ. ನಾವು ಇನ್ನು ಪಂಚಾಯತಿಯಲ್ಲಿ 1.5 ವರ್ಷ ಇರ್ತೇವೆ. ಇನ್ನು ಪಂಚಾಯತಿಯಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ, ಯಾರು ಅಧಿಕಾರಕ್ಕೆ ಬರುವುದಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಆದರೂ ನಿಮ್ಮ ಸಹಕಾರ ನಮಗೆ ಮುಖ್ಯವಾಗಿ ಬೇಕಾಗ್ತದೆ. ಅಧಿಕಾರ ಇವತ್ತು ಬರ್ಬೋದು, ನಾಳೆ ಹೋಗ್ಬೋದು, ಅದು ಪ್ರಶ್ನೆ ಅಲ್ಲ. ಆದರೂ ನಾವು ನೋಡುವ ಮಟ್ಟಿಗೆ ಈಗ ಹಸಿರು ದಳದವರ ಒಂದು ಸ್ವಯಂ ಸೇವಕರ ತಂಡ ಈ ಅರೇಕಲ ಗ್ರಾಮಕ್ಕೆ ಬಂದ ನಂತರ ನಮಗೆ ಕಿರಿಕಿರಿಯಂತೆ ಯಾವ ಒಂದು ಕಿರಿಕಿರಿಯೂ ಇಲ್ಲ. ಪ್ರತಿ ದಿವಸ ಅವರು ಬೆಳಿಗ್ಗೆ ನಾವು ಮನೆಯಿಂದ ಬರುವುದಾದರೆ ನಮ್ಮ ಮನೆ ಹತ್ತಿರ ಆಗಿರ್ತದೆ, ಅವರಿಗೆ ಹತ್ತಿರ ಇಲ್ಲ. ಎಲ್ಲಿಂದಲ ಇಲ್ಲೊಂದು 7-8 ಗಂಟೆಗೆ ಬಂದು ಅವರು ಮುಟ್ತಾರೆ. ನಮ್ಮ ಸಹಕಾರ ಈ ಹಸಿರು ತಂಡದವರಿಗೆ ಸಹಕಾರ ಮಾಡುತ್ತೇವೆ ಅಂತ ಹೇಳಿಕೊಂಡು, ಅದೇ ರೀತಿ ನಮ್ಮ ಜನರ ಸಹಕಾರ ಎಲ್ಲ ನೀವು ಸಹಕಾರ ಮಾಡ್ತೀರಂತ ನಾವು ಭಾವಿಸಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರನ್ನು ಹೊಂದಿಸ್ತಾನೆ ಮಾತನಾಡಿದ ಸರ್ ತಮಗೆ ಗೌರವದ ವಂದನೆಯನ್ನು ಸಲ್ಲಿಸ್ತಾ ಅಧ್ಯಕ್ಷರ ಕೂತಲೇ ನಮಗೆಲ್ಲರಿಗೂ ಶುಭಾಶಯ ಕೊಟ್ಟಿದ್ದಾರೆ. ಅವರು ಮಾತಿಲ್ಲದಿದ್ದರೂ ಕೃತಿಯನ್ನು ಹೇಳುವಂತ ಸಾಬೀತು ಮಾಡಿಕೊಟ್ಟಿದ್ದಾರೆ. ಮೇಡಮ್ ತಮಗೂ ಕೂಡ ಧನ್ಯವಾದ ಹೇಳುತ್ತಾ ಈಗ ಕೊನೆಯದಾಗಿ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದ ಸಮರ್ಪಣೆ. ಒಂದು ಸೂಚನೆ ಇದೆ, ಕಟ್ಟಡದ ಮುಂಭಾಗದಲ್ಲಿ ಚಾತಿನಿ ವ್ಯವಸ್ಥೆ ಮಾಡಿದ್ದೇವೆ. ಬಂದಂತ ಎಲ್ಲರೂ ಅಭ್ಯಾಗತರು, ಅತಿಥಿಗಳು, ಸಾರ್ವಜನಿಕರು ಎಲ್ಲರೂ ಕೂಡ ತಿಂಡಿಯನ್ನು ತಿಂದು ಹೋಗಬೇಕಾದ ಸೂಚನೆಯನ್ನು ಕೊಡುತ್ತಾ ಬಂದಿರುವಂತ ಎಲ್ಲರಿಗೂ ಧನ್ಯವಾದ ಸಮರ್ಪಣೆ ಮಾಡಲಿಕ್ಕೆ ಬರ್ತಿದ್ದಾರೆ. ಸಾಯರಾಜ್ ಮಂಗಳೂರು ಜೋಕಟ್ಟೆಯ ಸೂಪರ್ವೈಸರ್. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಗುಲಾಬಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅರೇಕಲ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಅಕ್ಷರ ಸಂತ ಪದ್ಮಶ್ರೀ ಅರೇಕಲ ಹಾಜಾಬರ್ ಅವರು ಉಪಸ್ಥಿತರಿದ್ದಾರೆ. ಸರ್, ತಮಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅತಿಥಿಗಳಾಗಿ ಉಪಸ್ಥಿತರಿರುವಂಥ ಮಜೀದ್, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಅರೇಕಲ, ಸರ್ ತಮಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬದ್ರುದ್ದೀನ್, ನಿಕಟಪೂರ್ವ ಅಧ್ಯಕ್ಷರು ಅರೇಕಲ ಗ್ರಾಮ ಪಂಚಾಯತ್, ಸರ್ ತಮಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅನಿತಾ ಡಿಸೋಜಾ, ಮಾಜಿ ಅಧ್ಯಕ್ಷರು ಅರೇಕಲ ಗ್ರಾಮ ಪಂಚಾಯತ್, ಮೇಡಮ್ ತಮಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀಮತಿ ಶ್ವೇತಾ, ರೇಡಿಯೋ ಸಾರಂಗ್ ಇದರ ಸಿಬ್ಬಂದಿಯಾಗಿರುವಂಥ ಶ್ವೇತಾ ಮೇಡಮ್, ತಮಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.
ಶ್ರೀ ಧ್ರುವ್, ಪ್ರಾಜೆಕ್ಟ್ ಹೆಡ್ ಹಸಿರುದಲ ಮಂಗಳೂರು. ಸರ್ ತಮಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀಮತಿ ರೇಖಾ, ಸೂಪರ್ವೈಸರ್ ಹಸಿರುದಲ, ತಮಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅಧಿಕಾ, ಅಧ್ಯಕ್ಷರು ಸಂಜೀವಿನಿ ಒಕ್ಕೂಟ, ಮೇಡಮ್ ತಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮುಬೀನಾ, ಉಪಾಧ್ಯಕ್ಷರು ಸಂಜೀವಿನಿ ಒಕ್ಕೂಟ, ಮೇಡಮ್ ತಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ ತಾರಾಕ್ಷಿ, ಕಾರ್ಯದರ್ಶಿಗಳು ಹರೇಕಳ ಗ್ರಾಮ ಪಂಚಾಯತ್, ಮೇಡಮ್ ತಮಗೂ ಕೂಡ ಧನ್ಯವಾದಗಳು. ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಪಂಚಾಯತ್ನ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಹಾಗೂ ಇಲ್ಲಿ ನಡೆದಿರುವಂತಹ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಶಾಲಾ ಶಿಕ್ಷಕರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಹಾಗೂ ಆಶಾ ಕಾರ್ಯಕರ್ತರು ಕೂಡ ಇಲ್ಲಿ ನೆರೆದಿದ್ದಾರೆ, ಮೇಡಮ್ ತಮಗೂ ಕೂಡ ಧನ್ಯವಾದಗಳು. ಹಾಗೂ ಕೊನೆಯದಾಗಿ ಎಲ್ಲ ಗ್ರಾಮಸ್ಥರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಧನ್ಯವಾದಗಳು.